ಅಯೋಧ್ಯೆಯಲ್ಲಿ 37 ವರ್ಷಗಳ ಬಳಿಕ ರಾಮ ಮಂದಿರ ನಿರ್ಮಾಣಕ್ಕೆ ಕರಸೇವೆಗೆ ಮತ್ತೊಮ್ಮೆ ಅನಿರೀಕ್ಷಿತ ಅವಕಾಶ ಸಿಕ್ಕಿದ್ದು ರಾಷ್ಟ್ರ ಮಟ್ಟದ ಶಾರೀರಿಕ ವರ್ಗಕ್ಕೆ ದೇಶದಾದ್ಯಂತ ಬಜರಂಗ ದಳದ ಕಾರ್ಯಕರ್ತರು ತೆರಳಿದ್ದು ಮಂಗಳೂರಿನಿಂದಲೂ ಬಜರಂಗ ದಳದ 2 ಕಾರ್ಯಕರ್ತರಿಗೆ ಕರಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಮಂದಿರ ನಿರ್ಮಾಣಕ್ಕೆ ಪೇರಿಸಿದ ಇಟ್ಟಿಗೆ ಹೊರುವಂತಹ ಕರಸೇವೆಯನ್ನ ಇವರು ಮಾಡಿದ್ದಾರೆ. ಕರ್ನಾಟಕದ 5 ಮಂಗಳೂರಿನ 2 ಯುವಕರು ಇದರಲ್ಲಿ ಕೈಜೋಡಿಸಿದ್ದಾರೆ. ಮಾರ್ಚ್ 11ರಿಂದ 16ರವರೆಗೆ ಅಯೋಧ್ಯೆಯಲ್ಲಿ ಬಜರಂಗ ದಳದ ರಾಷ್ಟ್ರ ಮಟ್ಟದ ವಾರ್ಷಿಕ ಶಾರೀರಿಕ ವರ್ಗ ನಡೆದಿತ್ತು. ಅದಕ್ಕೆ ದೇಶದ ನಾನಾ ಭಾಗಗಳಿಂದ 200 ಮಂದಿ ಬಜರಂಗ ದಳದ ಮುಖಂಡರು ಆಗಮಿಸಿದ್ರು. 1989ರಲ್ಲಿ ದೇಶವ್ಯಾಪಿ ನಡೆದಂತಹ ಶ್ರೀರಾಮ ಶಿಲಾಪೂಜನದ ಸಹಸ್ರಾರು ಇಟ್ಟಿಗೆಗಳನ್ನು ಕರಸೇವಪುರಂ ಕಾರ್ಯಶಾಲದಲ್ಲಿ ಕರಸೇವಕರು ಪೇರಿಸಿ ಇಟ್ಟಿದ್ದು ಅದನ್ನು 1 ಕಿಲೋಮೀಟರ್ ದೂರದ ರಾಮನ ಜನ್ಮಸ್ಥಾನಕ್ಕೆ ಸಾಗಿಸಬೇಕಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಅಲ್ಲೇ ನಿತ್ಯ ಪೂಜೆ ನಡೀತಾ ಇದ್ದು ಈ ಇಟ್ಟಿಗೆಯನ್ನ ಸ್ಥಳಾಂತರ ಮಾಡುವ ಕೆಲಸ ಮಾಡಲಾಗಿದೆ. ಇನ್ನು ಮಂಗಳೂರಿನಿಂದ ಪಾಲ್ಗೊಂಡಿರುವಂತಹ ಬಜರಂಗ ದಳದ ಮಂಗಳೂರು ಜಿಲ್ಲಾ ಸಂಚಾಲಕ ಪುನೀತ್ ಅತ್ತಾವರ ಮತ್ತು ಸಹ ಸಂಚಾಲಕ ನವೀನ್ ಮುಡುಶೆಡ್ಡೆ ಕರಸೇವೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಪುನೀತ್ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ರಾಮಶಿಲಾ ಪೂಜನದ ಕಾರ್ಯಕ್ರಮ ನಡೆದಾಗ ನನಗೆ 2 ವರ್ಷ ಆಗಿತ್ತು. ಈಗ 32 ವರ್ಷಗಳ ಬಳಿಕ ರಾಮ ಮಂದಿರ ನಿರ್ಮಾಣದ ಕರಸೇವೆಗೆ ನನಗೆ ಅವಕಾಶ ಸಿಕ್ಕಿರುವುದು ನಿಜಕ್ಕೂ ಪುಣ್ಯವನ್ನ ತಂದಿದೆ ಎಂದಿದ್ದಾರೆ. ಹದಿನಾರನೇ ತಾರೀಕಿಗೆ ಬೆಳಿಗ್ಗೆ ಬಜರಂಗ ದಳ ರಾಷ್ಟ್ರೀಯ ಸಂಯೋಜಕರು ಒಂದು ಸೂಚನೆ ಕೊಟ್ಟರು. ಇಷ್ಟು ದಿನ ನೀವು ಈ ವರ್ಗದಲ್ಲಿದ್ದಿರಿ, ಇವತ್ತು ನೀವು ವರ್ಗ ಬಿಟ್ಟು ಹೋಗುವಾಗ ಒಂದು ಅವಿಸ್ಮರಣೀಯ ಒಂದು ಪುಣ್ಯದ ಕೆಲಸವನ್ನು ನೀವು ಮಾಡಿ ಹೋಗ್ತೀರಾ. ಎಲ್ರಿಗೂ ಗೊತ್ತಾಗಿಲ್ಲ ಅವರು ಎಂತ ಹೇಳ್ತಿದ್ದಾರೆ ಅಂತ. ಅನಂತರ ಸೂಚನೆ ಕೊಟ್ಟರು. 1989ರಲ್ಲಿ ಏನು ಇಡೀ ದೇಶದ 3.5 ಲಕ್ಷ ಊರುಗಳಿಂದ ಗ್ರಾಮಗಳಿಂದ ವಿಶ್ವ ಹಿಂದೂ ಪರಿಷತ್ ಶಿಲಾಪೂಜನ ಹೆಸರಿನಲ್ಲಿ ಇಟ್ಟಿಗೆಯನ್ನು ಸಂಗ್ರಹ ಮಾಡಿತ್ತು. ಆ ಇಟ್ಟಿಗೆಗಳು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಶಾಲಾ ಎಂಬ ಒಂದು ಜಾಗದಲ್ಲಿ ಅದನ್ನು ಜೋಡಿಸಿ ಇಟ್ಟಿದ್ದರು. ಅದನ್ನು ಕರಸೇವೆ ಮಾಡುವ ಭಾಗ್ಯ ನಿಮಗೆಲ್ಲರಿಗೆ ಸಿಗ್ತದೆ ಎಂಬ ಸೂಚನೆ ಕೊಟ್ಟಾಗ ಎಲ್ರಿಗೂ ಖುಷಿಯಾಯಿತು, ರೋಮಾಂಚನ ಆಯಿತು. ನಾವು ಯಾಕೆಂದರೆ 1989ರ ಆ ಕರಸೇವೆ ಸಮಯದಲ್ಲಿ ಹುಟ್ಟೇ ಇರಲಿಲ್ಲ. ನಮಗೆ ಅಯೋಧ್ಯೆಯ ಕರಸೇವೆ, ಅಯೋಧ್ಯೆಯ ಹೋರಾಟ ಏನೊಂದು ಗೊತ್ತಿರಲಿಲ್ಲ. ಅಂಥ ಆ ಸಮಯದಲ್ಲಿ ಆ ಒಂದು ಪುಣ್ಯದ ಕೆಲಸ ಮಾಡುವ ಆ ಸೌಭಾಗ್ಯ, ಆ ಭಾಗ್ಯ ನಮಗೆ ಸಿಗ್ತದೆ ಎಂಬ ಒಂದು ಸಂತೋಷ, ತಳಮಳೆಲ್ಲ ಉಂಟಾಯಿತು. ಅಲ್ಲಿಂದ ಸುಮಾರು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯ ಕರಸೇವಪುರಂನಿಂದ ಸುಮಾರು 500 ಮೀಟರ್ ದೂರದಲ್ಲಿ ಆ ಕಾರ್ಯಶಾಲೆ ಇದೆ. ಆ ಕಾರ್ಯಶಾಲೆಯಲ್ಲಿ ಇಟ್ಟಿಗೆಗಳನ್ನು ಸಂಗ್ರಹ ಮಾಡಿದರು. ಆನಂತರ ಯಾವಾಗ 1992ರ ಆ ಕರಸೇವೆ ನಂತರ ಡಾಂಚ ಏನು ಕಟ್ಟಡ ಕೆಳಗೆ ಬಿತ್ತು, ಆನಂತರ ಅಲ್ಲಿ ಕಲ್ಲಿನ ಕೆತ್ತನೆಯ ಕೆಲಸಗಳು ಪ್ರಾರಂಭ ಆಗಿತ್ತು. ಆ ಕಲ್ಲಿನ ಕೆತ್ತನೆಯ ಕೆಲಸಗಳು ಕೂಡ ಆ ಕಾರ್ಯಶಾಲೆಯಲ್ಲಿ ನಡೀತಿತ್ತು. ನಾವು 200 ಜನ ಇಡೀ ದೇಶದ ಬಜರಂಗ ದಳದ ಕಾರ್ಯಕರ್ತರು, ಅಂದರೆ ಜಮ್ಮು ಕಾಶ್ಮೀರದಿಂದ ಕೇರಳದವರೆಗೆ ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಗಳು ಬಜರಂಗ ದಳದ ಕಾರ್ಯಕರ್ತರು ಆ ವರ್ಗದಲ್ಲಿದ್ದರು. 200 ಜನ ಆ ಕಾರ್ಯಕರ್ತರು ನಾವು ಕಾರ್ಯಶಾಲೆಗೆ ಹೊರಟೆವು. ಕಾರ್ಯಶಾಲೆಗೆ ಭಜನೆ ಹೇಳಿ ಸಂಕೀರ್ತನೆ ಮಾಡಿಕೊಂಡು ಶ್ರೀರಾಮ ಜಪವನ್ನು ಮಾಡಿಕೊಂಡು ಜೈ ಶ್ರೀರಾಮ ಘೋಷಣೆಗಳನ್ನು ಕೂಗಿಕೊಂಡು ಹೊರಟ ನಂತರ ಕಾರ್ಯಶಾಲೆಗೆ ತಲುಪಿದೆವು. ಆ ಕಾರ್ಯಶಾಲೆಯಲ್ಲಿ ನೋಡುವಾಗ ಸುಮಾರು 34 ವರ್ಷ ಆಗಿರ್ಬೋದು ಆ ಕರಸೇವೆ ನಡೆದು. ಅಷ್ಟು ವರ್ಷ ಆದರೂ ಕೂಡ ಆ ಇಟ್ಟಿಗೆಗಳು ಇನ್ನೂ ಕೂಡ ಹಾಗೇ ಇವೆ. ಒಂದು ಇಟ್ಟಿಗೆ ಕೂಡ ಹೊಡಿಯಾಗಿರಲಿಲ್ಲ. ಕರ್ನಾಟಕದಿಂದ ಆಗಿರ್ಬೋದು, ಕೇರಳದ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಅಂದರೆ ದೇಶದ ವಿವಿಧ ರಾಜ್ಯಗಳಿಂದ ಬಂದಿದ್ದ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದರು. ನಾವು ಅಲ್ಲಿ ಒಂದು ರಾಮನ ವಿಗ್ರಹ ಇದೆ, ಅಲ್ಲಿ ಪೂಜೆ ಮಾಡಿದೆವು. ಶ್ರೀರಾಮ ಜಯರಾಮ ಮಂತ್ರ ಹೇಳಿದೆವು. ಜೈ ಶ್ರೀರಾಮ್ ಘೋಷಣೆ ಕೂಗಿದ ನಂತರ ಎಲ್ಲ ಕಾರ್ಯಕರ್ತರು ಆ ಇಟ್ಟಿಗೆಗಳನ್ನು ಅಲ್ಲಿ ಬಂದಿದ್ದ ಲಾರಿಗಳಿಗೆ ಅದನ್ನು ಹಾಕುವ ಕೆಲಸಗಳನ್ನು ಪ್ರಾರಂಭ ಮಾಡಿದೆವು.